ದಿವ್ಯಾಂಗಚೇತನ ವ್ಯಕ್ತಿಗಳಲ್ಲಿಯೂ ಇತರರಂತೆ ಸಾಧನೆ ಮಾಡುವ ಶಕ್ತಿ ಇದೆ. ದೇಶದಲ್ಲಿ ಅತ್ಯುನ್ನತ ಹುದ್ದೆಗಳನ್ನು ಅವರೇ ನಿಭಾಯಿಸ್ತಾ ಇರುವ ದಾಖಲೆ ಇದೆ. ಪ್ರತಿಯೊಬ್ಬರಲ್ಲಿಯೂ ಕೌಶಲ್ಯತೆ ಇರುತ್ತೆ. ಅಂತವರನ್ನ ಪ್ರೋತ್ಸಾಹಿಸಿ ಗುರುತಿಸುವ ಕಾರ್ಯವು ಸಮಾಜದಿಂದ ನಡೆಯಬೇಕು ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಪುಟ್ಟರಾಜು ಹೇಳಿದರು. ತಾಲೂಕು ಕಾನೂನು ಸೇವೆಗಳ ಸಮಿತಿ ಕಾರ್ಕಳ, ನ್ಯಾಯವಾದಿಗಳ ಸಂಘ ಕಾರ್ಕಳ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಾರ್ಕಳ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಇಲಾಖೆ ಕಾರ್ಕಳ, ವಿಜೇತ ವಿಶೇಷ ಶಾಲೆ ಪರಪ್ಪು ಇದರ ಜಂಟಿ ಆಶ್ರಯದಲ್ಲಿ ಕುಕ್ಕಂದೂರು ನಕ್ರೆ ಪರಪ್ಪು ವಿಜೇತ ವಿಶೇಷ ಶಾಲೆಯಲ್ಲಿ ಆಯೋಜಿಸಿದ ವಿಕಲಚೇತನರ ದಿನಾಚರಣೆಯನ್ನು ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಪ್ರತಿ ವರ್ಷ ವಿಕಲಚೇತನರ ದಿನಾಚರಣೆ ಅಂತ ಹೇಳಿ ಡಿಸೆಂಬರ್ 3ರಂದು ಆಚರಣೆ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ನನಗೆ ತಿಳಿದ ಮಟ್ಟಿಗೆ ಇದು 2ನೇ ಕಾರ್ಯಕ್ರಮ ಇಲ್ಲಿ ಇವು ಲಾಸ್ಟ್ ಇಯರ್ಸ್ ಬ್ಯಾಕ್ ಒಂದು ಮಾಡಿದ್ವಿ. 2ನೇ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಒಂದು ವಿಕಲಚೇತನರ ದಿನಾಚರಣೆಯನ್ನ ಈ ಒಂದು ಇಲ್ಲಿ ಹಮ್ಮಿಕೊಂಡು ತಮಗೆ ಒಂದು ಸ್ವಲ್ಪ ಆದಷ್ಟು ಅದರ ಬಗ್ಗೆ ನಮ್ಮ ಕಾನೂನಿನ ಬಗ್ಗೆ ತಿಳುವಳಿಕೆ ಹೇಳಲಿಕ್ಕೆ ಒಂದು ಇಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. 2 ವರ್ಷದಿಂದ ಎಷ್ಟು ಡೆವಲಪ್ ಆಗಿದೆ ಅಂತಂದ್ರೆ ತುಂಬಾನೇ ಡೆವಲಪ್ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕಾರ್ಕಳ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಸನತ್ ಕುಮಾರ್ ಜೈನ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿ, ಹಿಂದಿನ ದಿನಗಳಲ್ಲಿ ದಿವ್ಯಾಂಗಚೇತನರನ್ನ ಮುಖ್ಯವಾಹಿನಿಗೆ ತರಲು ವ್ಯವಸ್ಥೆ ಇರಲಿಲ್ಲ. ಪ್ರಸಕ್ತ ಕಾಲಘಟ್ಟದಲ್ಲಿ ಸರ್ಕಾರವೇ ಹೊಸ ಯೋಜನೆಗಳು, ಸವಲತ್ತು ಜಾರಿಗೆ ತಂದಿದ್ದು ಆ ಮೂಲಕ ದಿವ್ಯಾಂಗಚೇತನರನ್ನ ಮುಖ್ಯವಾಹಿನಿ ತರಲು ಸಾಧ್ಯವಾಯಿತು ಎಂದರು. ಉತ್ತಮ ರೀತಿಯ ಶಿಕ್ಷಣದ ಜೊತೆಗೆ ಪ್ರೀತಿ ವಿಶ್ವಾಸವನ್ನ ದೊರಕಿಸಿಕೊಟ್ಟು ಸಮಾಜದ ಮುಖ್ಯ ವಾಹಿನಿಗೆ ಬರ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ಕಂಡಾಗ ನಮ್ಮ ಶ್ರೀಮತಿ ಕಾಂತಿ ಅವರ ಒಂದು ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಬಹಳಷ್ಟು ಸಂತೋಷವಾಗ್ತಾ ಇದೆ. ಎಲ್ಲ ಸಮಾಜದ ಎಲ್ಲ ವರ್ಗದವರಿಂದ ಕೂಡ ಈ ಒಂದು ಕಾರ್ಯಕ್ಕೆ ಉತ್ತೇಜನ, ಸಹಕಾರ, ಸಹಾಯ ಸಿಗಬೇಕಾಗಿದೆ. ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದೇವೆ. ಇನ್ನೂ ಕೂಡ ಈ ಶಾಲೆ ಬಹಳಷ್ಟು ಇಂತಹ ಏನು ಅವಶ್ಯಕತೆ ಇರತಕ್ಕಂತಹ ವಿಕಲಾಂಗರಿಗೆ ಉತ್ತೇಜನವನ್ನು ಕೊಡ್ತಕ್ಕಂತಹ ಕಾರ್ಯವನ್ನು ಮುಂದುವರಿಸಲಿ. ಸಮಾಜದಿಂದ, ಸರ್ಕಾರದಿಂದ ಸಿಗುವಂತಹ ಎಲ್ಲ ಸವಲತ್ತುಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಲಿ. ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣಾಧಿಕಾರಿ ಚಂದ್ರನಾಯಕ್, ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡ ವಕೀಲ ಸೂರಜ್ ಜೈ, ವಿಜೇತ ವಿಶೇಷ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಡಾಕ್ಟರ್ ಕಾಂತಿ ಮತ್ತಿತರರು ಉಪಸ್ಥಿತರಿದ್ದರು.